ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಐಡಿಯಲ್ ಐಸ್ ಕ್ರೀಮ್ ಅಂದರೆ ತುಂಬಾನೇ ಇಷ್ಟ. ಮಂಗಳೂರಿನ ಐಡಿಯಲ್ ಇಂದು ತನ್ನ ಐಸ್ ಕ್ರೀಮ್ನಿಂದಲೇ ಜಗದ್ವಿಖ್ಯಾತಿಯನ್ನ ಪಡೆದಿದೆ. ಗಡ್ಬಡ್, ದಿಲ್ಖುಷ್ ಸಹಿತ 10 ಹಲವು ಬಗೆಯ ಐಸ್ ಕ್ರೀಮ್ಗಳು ಇಂದು ಜನಪ್ರಿಯವಾಗಿವೆ. ಅದಕ್ಕೆ ಸೇರ್ಪಡೆಯಾಗಿ ಇದೀಗ ಐಥಾಲಿ ಪರಿಚಯಿಸಲಾಗಿದೆ. ಏನಿದು ಐಥಾಲಿ ಅನ್ನೋ ಕುತೂಹಲ ನಿಮಗಿದೆ ತಾನೆ? ಬನ್ನಿ ನೋಡ್ಕೊಂಡು ಬರೋಣ. ಇದೀಗ ಮಂಗಳೂರಿನ ಪ್ರಸಿದ್ಧ ಐಡಿಯಲ್ ಐಸ್ ಕ್ರೀಮ್ ಗ್ರಾಹಕರನ್ನ ಸೆಳೆಯಲು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದು ಐಥಾಲಿ ಎಂಬ ಕಾನ್ಸೆಪ್ಟ್ ಅನ್ನ ಪರಿಚಯಿಸಿದೆ. ಐಡಿಯಲ್ ಐಸ್ ಕ್ರೀಮ್ ದೇಶದಾದ್ಯಂತ ಹೆಸರು ಗಳಿಸಿರುವ ಜನಪ್ರಿಯ ಬ್ರ್ಯಾಂಡ್. ಎಲ್ಲ ಸೀಸನಲ್ಲೂ ಜನ ಮುಗಿಬಿದ್ದು ಇಲ್ಲಿ ಐಸ್ ಕ್ರೀಮ್ ಸವಿತಾರೆ. ಇಂತಹ ಗ್ರಾಹಕರಿಗೆಂದೇ ಐಡಿಯಲ್ ಇದೀಗ ಈ ನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಎಸ್, ಐಡಿಯಲ್ ಮಾಲಕತ್ವದ ಪಪ್ಪಾಸ್ ಐಡಿಯಲ್ ಸಂಸ್ಥೆಯಲ್ಲಿ ಐಥಾಲಿ ಎಂಬ ವಿನೂತನ ಪರಿಕಲ್ಪನೆಯನ್ನ ಪರಿಚಯಿಸಲಾಗಿದೆ. ಇದು ಸಾಂಪ್ರದಾಯಿಕ ಶೈಲಿಯ ಊಟದ ರೀತಿಯಲ್ಲಿ ಐಸ್ ಕ್ರೀಮ್ ಸವಿಯುವ ಹೊಸ ಪ್ರಯೋಗವಾಗಿದೆ. ಅಂದ್ರೆ ಬಾಳೆ ಎಲೆ ಮಾದರಿಯ ತಟ್ಟೆಯಲ್ಲಿ ಊಟದ ರೀತಿಯಲ್ಲೇ ಐಸ್ ಕ್ರೀಮ್ ಸವಿಯಲು ಸಿಗುತ್ತೆ. ಈ ಐಥಾಲಿ ಆರ್ಡರ್ನಲ್ಲಿ ಸುಮಾರು 10 ರೀತಿಯ ಐಸ್ ಕ್ರೀಮ್ಗಳು ನಿಮ್ಮ ಬಾಳೆ ಎಲೆ ತಟ್ಟೆಯಲ್ಲಿ ರುಚಿಸಲು ಸಿಗುತ್ತೆ. ಉಪ್ಪಿನಕಾಯಿ ಬದಲಿಗೆ ಸ್ಟ್ರಾಬೆರಿ ಕ್ರಶ್, ಕೋಸಂಬರಿ ಬದಲಿಗೆ ನಟ್ಸ್ ಮಿಶ್ರಿತ ಜೆಲ್ಲಿ, ಅದೇ ರೀತಿ 4 ಬಗೆಯಲ್ಲಿ ಬಟರ್ ಸ್ಕಾಚ್, ಸ್ಟ್ರಾಬೆರಿ ಸ್ಪೆಷಲ್, ಅರೇಬಿಯನ್ ಡಿಲೈಟ್, ಬ್ಲಾಕ್ ಕರೆಂಟ್ ಐಸ್ ಕ್ರೀಮ್ಗಳು ವಿವಿಧ ಪಲ್ಯಗಳನ್ನ ಪ್ರತಿನಿಧಿಸುತ್ತೆ. ರೈಸ್ ರೀತಿಯಲ್ಲಿ ವೆನಿಲಾ ಐಸ್ ಕ್ರೀಮ್ ನೀಡಿ ಅದರ ಮೇಲೆ ಕ್ಯಾರೆಟ್ ಹಲ್ವವನ್ನ ಹಾಕಲಾಗುತ್ತೆ. ಇದು ಅನ್ನದ ಮೇಲಿನ ರಸಂನಂತೆ ಕಾಣುತ್ತೆ. ಊಟದ ಕೊನೆಯಲ್ಲಿ ತಾಂಬೂಲಕ್ಕೆ ಮರ್ಸಿಪಾನ್ ಐಸ್ ಕ್ರೀಮ್ ನೀಡಲಾಗುತ್ತೆ. ಈ ಐಸ್ ಕ್ರೀಮ್ಗೆ 279 ರೂಪಾಯಿ ನಿಗದಿಪಡಿಸಲಾಗಿದ್ದು ಗ್ರಾಹಕರು ಐಥಾಲಿ ಸವಿಗೆ ಮಾರು ಹೋಗಿದ್ದಾರೆ. ಐಥಾಲಿ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದ್ದೇವೆ. ಗ್ರಾಹಕರು ಮೆಚ್ಚಿಕೊಂಡಿದ್ದಾರೆ. ಮೊದಲ ದಿನವೇ ಇದಕ್ಕೆ ಭಾರೀ ಡಿಮ್ಯಾಂಡ್ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಇತರ ಮಳಿಗೆಗಳಲ್ಲೂ ಇದನ್ನ ನೀಡ್ತೇವೆ. ಕೇವಲ 5 ನಿಮಿಷದಲ್ಲಿಯೇ ಐಥಾಲಿ ಪರಿಕಲ್ಪನೆ ರೆಡಿ ಮಾಡಿದ್ದೇವೆ ಅಂತಾರೆ ಐಡಿಯಲ್ ಮಾಲೀಕರು ಮುಕುಂದ ಪ್ರಭು. ಹೊಸ ಐಟಮ್ ಇಂಟ್ರೊಡ್ಯೂಸ್ ಮಾಡುವಂತ ಆಯ್ತು. ವಿದಿನ್ 5 ಮಿನಿಟ್ಸ್ ನಾವು ಒಂದು ಐಸ್ ಕ್ರೀಮ್ ಥಾಲಿ ಮಾಡುವ ಅಂತ ಒಂದು ಐಡಿಯಾ ಬಂತು. ನಂಗೆ ಒಂದೇ ಇತ್ತು, ಅದು ಬಾಳೆ ಎಲೆ ಊಟದ ಪ್ಲೇಟ್ ಇರಬೇಕು ಮೇನ್. ಅದು ಫಸ್ಟ್ ಗೆ ಇದು ಡಿಸೈಡ್ ಮಾಡಿದೆ. ಮತ್ತೆ ಊಟದಲ್ಲಿ ಎಂತ ಸೌತ್ ಇಂಡಿಯನ್ ಥಾಲಿಯಲ್ಲಿ ಎಂತೆಲ್ಲ ಐಟಮ್ ಬರ್ತದೆ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಐಸ್ ಕ್ರೀಮ್ ಎಂತ ಮಾಡಬಹುದು ಅಂತ ಥಿಂಕ್ ಮಾಡಿದೆ. ಓಕೆ, ನಾವು ಸಾಲ್ಟ್ ಬಳಸ್ತೇವೆ, ಅದಕ್ಕೋಸ್ಕರ ಶುಗರ್ ಹಾಕಿದ್ದೇವೆ, ಸಾಲ್ಟ್ ಹಾಕಿ. ಪಿಕ್ಕಲ್ ಬಡಿಸ್ತೇವೆ, ಅದಕ್ಕೆ ಎಂತ ಮಾಡಬಹುದು, ಸ್ಟ್ರಾಬೆರಿ ಕ್ರಶ್ ಸೇಮ್ ಕಲರ್ ಕಾಣ್ತದೆ. ಕೋಸಂಬರಿ ಹಾಕ್ತಾರೆ, ಅದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಜೆಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕೋಸಂಬರಿ ಟೈಪ್ ಮಾಡಿದ್ರು. ಕರೀಸ್ ಇರ್ತದೆ, ಓಕೆ, ಅದಕ್ಕೆ ವಾಟಿ ಇಟ್ಟೆವು. ಅದ್ರಲ್ಲಿ ಯಾವ್ದು ಐಸ್ ಕ್ರೀಮ್ ಮಾಡ್ಬೇಕು, ಕಲರ್ಫುಲ್ ಆಗ್ಬೇಕು. ಬ್ಲಾಕ್ ಕರೆಂಟ್ ಇಸ್ ವೆರಿ ಕಲರ್ಫುಲ್ ಐಸ್ ಕ್ರೀಮ್, ಸ್ಟ್ರಾಬೆರಿ ಇಸ್ ಕಲರ್ಫುಲ್. ಮತ್ತೆ ಅರೇಬಿಯನ್ ಡಿಲೈಟ್ ನಮ್ದು ಫಾಸ್ಟ್ ಮೂವಿಂಗ್ ಐಟಮ್ ಉಂಟು. ಸೊ ಬಟರ್ ಸ್ಕಾಚ್ ಇಸ್ ವೆರಿ ಪಾಪ್ಯುಲರ್ ಐಸ್ ಕ್ರೀಮ್. ಸೊ 4 ಕರಿ ಟೈಪ್ ಮಾಡಿದೆವು. ಓಕೆ, ನೆಕ್ಸ್ಟ್ ರೈಸ್ ಬರುವಾಗ ಎಂತ ರೆಪ್ರೆಸೆಂಟ್ ಮಾಡುದು ಅಂತ. ಓಕೆ, ವೆನಿಲಾ ಸ್ಲ್ಯಾಬ್ ಮಾಡುವ ಅಂತ. ಸೊ ವೆನಿಲಾ ಸ್ಲ್ಯಾಬ್ ರೈಸ್ ಆಯ್ತು. ಓಕೆ, ಮತ್ತೆ ರಸಂ ಮತ್ತು ಸಾಂಬಾರ್ ಬೇಕು, ಅದಕ್ಕೆ ಗಾಜರ್ ಹಲ್ವಾ ಮಾಡಿದೆವು. ಮತ್ತೆ ಒಂದು ಸ್ವೀಟ್ ಬೇಕಿತ್ತು. ನಾವು ಫಸ್ಟ್ ಗೆ ಮೈಸೂರು ಪಾಕ್ ಅಂತ ಮಾಡೋದು ಇತ್ತು. ಮತ್ತೆ ನಾವು ನಮ್ದು ಐ ಪಿಜ್ಜಾ ಇಸ್ ಅ ವೆರಿ ಯುನೀಕ್ ಐಟಮ್. ಒಂದು ಸ್ವೀಟಿಗೋಸ್ಕರ ಐ ಪಿಜ್ಜಾ ಇಟ್ಟೆವು. ಲಾಸ್ಟ್ ಗೆ ಒಂದು ಪಾನ್ ಬಿಡ ಕೊಡ್ತಾರೆ, ಅದಕ್ಕೋಸ್ಕರ ಮರ್ಸಿ ಪಾನ್ ಕಟ್ಟೆವು. ಸೊ ಒಂದು ಊಟದಲ್ಲಿ ಎಂತೆಲ್ಲ ಬರ್ತದೆ ಅದನ್ನು ಒಂದು ಐಡಿಯಾ ತಕೊಂಡು ಅದನ್ನ ಇನ್ಸ್ಪೈರ್ ಆಗಿ ಐಸ್ ಕ್ರೀಮ್ ಥಾಲಿಯನ್ನು ಮಾಡಿದೆವು. ಸೊ ಐಥಾಲಿ ಐಸ್ ಕ್ರೀಮ್ ಥಾಲಿ ಆಗ್ತದೆ, ಐಡಿಯಲ್ ಥಾಲಿ ಅಂತ. ಒಟ್ನಲ್ಲಿ ಐಡಿಯಲ್ ಇದೀಗ ಹೊಸ ಐಥಾಲಿಯನ್ನ ಪರಿಚಯಿಸುವ ಮೂಲಕ ಐಸ್ ಕ್ರೀಮ್ ಪ್ರಿಯರ ಮನಸ್ಸಿಗೆ ಲಗ್ಗೆ ಇಟ್ಟಿದೆ. ಇನ್ಯಾಕೆ ತಡ, ಬನ್ನಿ ನೀವು ಮಂಗಳೂರಿನ ಭಾರತ್ ಮಾಲ್ನಲ್ಲಿರುವ ಪಪ್ಪಾಸ್ ಐಡಿಯಲ್ ಮಳಿಗೆಗೆ ಲಗ್ಗೆ ಇಟ್ಟು ಐಥಾಲಿಯನ್ನ ಖರೀದಿಸಿ ಖುಷಿ ಪಡಿ. ನೆನ್ಪಿಡಿ, ಇದಕ್ಕೆ ಬರೀ 279 ರೂಪಾಯಿ ಮಾತ್ರ. ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.